ದಕ್ಷಿಣ ಕನ್ನಡ ಜಿಲ್ಲೆಡು ಕೆಂಪುಕಲ್ಲು ಬಕ ಪೊಯ್ಯದ ಅಭಾವವನ್ನು ಪರಿಹರಿಸುವಂದಿನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಾದು ಕುಡ್ಲ ಮಂಡಲ ಬಿಜೆಪಿ ವತಿರ್ದು ತೊಕ್ಕೋಟು ಫ್ಲೈಓವರ್ದ ಅಡಿಟು ಸೋಮವಾರ ಕಾಂಡ ಪ್ರತಿಭಟನೆ ನಡಪಾಯಿರು. ಜಿಲ್ಲೆಡು ಉಂಡಾದುಪ್ಪುನ ಕೆಂಪು ಕಲ್ಲು ಬೊಕ್ಕ ಪೊಯ್ಯೆ ಅಭಾವದ ಸಮಸ್ಯೆಗಳನ್ನು ಪರಿಹರಿಸುವಂದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಾದು ಬಿಜೆಪಿ ಕುಡ್ಲ ಮಂಡಲದ ವತಿರ್ದು ಪ್ರತಿಭಟನೆಯನ್ನು ತೊಕ್ಕೋಟು ಫ್ಲೈಓವರ್ದಡಿಟ್ಟು ಸೋಮವಾರ ನಡಪಾಯಿರು.
ಬಿಜೆಪಿ ಮಂಡಲ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವಿ ರೈ ಫಜೀರ್ ಪಾತೆರೊಂದು ಕೆಂಪು ಕಲ್ಲು ದೆಪ್ಪೆರೆ ಮೂಚಿ ಏಟು ಪರವಾನಿಗೆ ಪಡೆಯರೆ ದಿಂಜಾ ಭಂಗ ಉಂಡು. ಪರವಾನಿಗೆ ತಿಕ್ಕೊಡಾಂಡ ಉದ್ಯಮಿ 50 ಸೆನ್ಸ್ ಜಮೀಂಡು ಸುಮಾರು 2,000 ಮೆಟ್ರಿಕ್ ಟನ್ ಕೆಂಪು ಮುರೈಟ್ಟಿಗೆ ತಿಕ್ಕು ಪಂಪಿನ ಅಂದಾಜು ಲೆಕ್ಕ ಅಧಿಕಾರಲೆ ಕೊರ್ದು ಐಕ್ ಸುಮಾರು 70% ಪಂಡ 50 ಸೆನ್ಸ್ ಜಾಗೆಗ್ 3,75,000 ರೂಪಾಯಿನು ಮುಂಗಡವಾದ ಪಾವತಿಸಾವಡಾಪುಂಡು. ಈ ತೊಂಜಿ ದುಡ್ಡು ಬೊಕ್ಕ ಸಂಬಂಧಿಸಾಯಿನ ದಾಖಲೆನು ಒದಗಿಸಾಯರೆ ದಿಂಜಾ ಕಷ್ಟ ಅಂಚೆನೆ ಅವೆಕ್ ದಿಂಜಾ ಸಮಯ ಬೋಡಾಪುಂಡು. ಈತು ಪೂರ ಮಲ್ತದಲ್ಲ ಆ ಜಾಗೆಡು ಗುಣಮಟ್ಟದ ಮುರೈಟ್ಟಿಗೆ ತಿಕ್ಕಿಜಿಂದ ಕೋರೆ ಉದ್ಯಮಿ ನಷ್ಟ ಅನುಭವಿಸಾವೆ. ಸರ್ಕಾರ ಕಾರ್ಮಿಕರನ್ನ ನುಪ್ಪುದ ಬಟ್ಟಲ್ಗ ಪಾಡಿನ ಕಲ್ಲನ್ನು ಬೇಗಡೆ ತೆರವು ಮಲ್ಪೊಡು ಪಣದು ಒತ್ತಾಯಿಸಾಯರು.
ಉದ್ದೇಶಿಸಾದ ಪಾತೆರ್ನ ಬಿಜೆಪಿ ಮುಖಂಡರು ಅರುಣ್ ಕುಮಾರ್ ಪುತ್ತಿಲ ಗ್ಯಾರಂಟಿ ಯೋಜನೆಲೆಗೂ ದುಡ್ಡು ಒಟ್ಟು ಮಲ್ಪನ ಉದ್ದೇಶಗಾದ ಕೆಂಪು ಕಲ್ಲು ಸಾಗಾಟಗ್ಲ ರಾಜಧನ ಜಾಸ್ತಿ ಮಲ್ತದ ಸರ್ಕಾರ ಜನಸಾಮಾನ್ಯರನ್ನ ಬದುಕನ್ನು ದುಸ್ತರ ಮಲ್ತದಂಡು. ಸ್ಪೀಕರ್ ಯುಟಿ ಖಾದರ್ ಬೊಕ್ಕ ಜಿಲ್ಲೆದ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ರೆನ ಇಚ್ಛಾಶಕ್ತಿದ ಕೊರತೆರ್ ದಾತ್ರ ಇನಿ ಜಿಲ್ಲೆದ ಬಡವೇರು ಬೆಂಪಿನ ವರ್ಗದಕ್ಲು ಬೇಲೆ ಇಚ್ಛಾಂದೆ ಕಂಗಾಲಾತೇರು. ಕೆಂಪು ಕಲ್ಲು ಬೊಕ್ಕ ಪೊಯ್ಯದ ಪರವಾನಿಗೆನು ಹೊರರ್ಧರಣೆ ತಡೆಪತ್ತುನ ಮೂಲಕ ಜಿಲ್ಲೆದ ಅಭಿವೃದ್ಧಿನು ಕುಂಠಿತ ಮಲ್ಪನ ಬೇಲೆನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಲ್ತದನ ಪಣ ತೆರಿಪಾಯರು. ಸಮಸ್ಯೆಯಿಂದಾಗಿ ಉದ್ಭವವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಜನವಿರೋಧಿ ಧೋರಣೆಯ ಕರ್ನಾಟಕ ಸರ್ಕಾರದ ಜನವಿರೋಧಿ ಧೋರಣೆಯ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಡೆಯತಕ್ಕಂಥ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರತಕ್ಕಂಥ ಉಳ್ಳಾಲ ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಆಳ್ವಾರ್ ಅವರೇ, ಹಿರಿಯರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರೇ, ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಿಯರೇ, 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಯೋಜನೆ ಅಡಿಯಲ್ಲಿ 5 ಗ್ಯಾರಂಟಿಗಳನ್ನ ತಂದಿರತಕ್ಕಂತಹ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ದಿವಾಳಿಯ ಅಂಚಿನಲ್ಲಿ ಬಂದು ನಿಂತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆ 5 ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಅದನ್ನ ಕಾರ್ಯ
ಜೈ ಹಿಂದ್.
ಆದ್ದರಿಂದ ಈ ಕೆಲಸ ಕಾರ್ಮಿಕರ ಕಷ್ಟವನ್ನು ನೋಡದೆ ನಮ್ಮ ಭಾರತೀಯ ಜನತಾ ಪಕ್ಷವು ಇವತ್ತು ಹೀಗೆ ಹಿಡಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಎಲ್ಲ ಕೆಲಸ ಕಾರ್ಮಿಕರಿಗೆ ಆದಷ್ಟು ಬೇಗ ಈ ಒಂದು ಕಲ್ಲನ್ನು ಇಟ್ಟಿಗೆಯ ಮಾದರಿಯಲ್ಲಿ ಸರಳೀಕರಣಗೊಳಿಸಿ ಆದಷ್ಟು ಬೇಗ ಇದರ ಬರವಣಿಗೆಯನ್ನು ಕೊಟ್ಟು ಆ ಕಾರ್ಮಿಕರಿಗೆ ಕೆಲಸ ಮಾಡುವ ಅವಕಾಶವನ್ನು ಕೊಡಬೇಕು. ಇಲ್ಲದಿದ್ದರೆ ನಮ್ಮ ಈ ದಕ್ಷಿಣ ಕನ್ನಡ ಅಭಿವೃದ್ಧಿಯಲ್ಲಿ ಕುಂಠಿತವಾಗುವುದು ಖಂಡಿತ ಸಾಧ್ಯವಾಗಿದೆ. ಆದ್ದರಿಂದ ಈ ದಕ್ಷಿಣ ಕನ್ನಡವನ್ನು ಉಳಿಸಿಕೊಳ್ಳುವಂತೆ ನಾವು ಆದಷ್ಟು ಬೇಗ ಇದನ್ನು ಪ್ರಾರಂಭ ಮಾಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ನಮ್ಮ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಯಾವುದೇ ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೆ ನೇರ ಹೊಣೆ ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಜನಗಳು ಈಗಾಗಲೇ ಗಾಡಿಗಳ ಕಟ್ಟುಕಟ್ಟಲಾರದೆ, ಮಕ್ಕಳ ಫೀಸನ್ನು ಒದಗಿಸಲಾರದೆ, ಮಕ್ಕಳ ಶಾಲೆ ಶುರುವಾಗಿದೆ, ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಪ್ರತಿಯೊಂದು ಕಾರ್ಮಿಕರ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಿ ಆದಷ್ಟು ಬೇಗ ಜನಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಂತ ರಾಜ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ನಿಟ್ಟಿನಲ್ಲಿ ಇನ್ನು ಶೀಘ್ರವೇ ಈ ಬರವಣಿಗೆಯನ್ನು ನೀಡಲಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವು ಕಲ್ಲಿನ ಅವರೇ ಮಾಲೀಕರೊಂದಿಗೆ, ಕಲ್ಲಿನ ವಾಹನದ ಮಾಲೀಕರೊಂದಿಗೆ, ವೈದ್ಯರ ಮಾಲೀಕರೊಂದಿಗೆ ಸೇರಿ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳುವಂತ ಹೇಳುತ್ತಾ ಮುಂದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಕೆಂಪು ಕಲ್ಲನ್ನು ಇಟ್ಟಿಗೆಯ ರೂಪಾಂತರವಾಗಿ ಪರಿಹರಿಸಬೇಕೆಂದು ಉಗ್ರವಾಗಿ ನಾವು ಈ ಸಮಯದಲ್ಲಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಜೈ ಶ್ರೀರಾಮ್. ಪ್ರತಿಭಟನೆಯ ವರದಿಯನ್ನ ರಾಷ್ಟ್ರದ ಮುಖಾಂತರ ಮುಖ್ಯಮಂತ್ರಿಗೆ ನೀಡುವರಿಗೆ ಮುಂದಕ್ಕೆ ನಗರ ಸಮರ್ಪಣೆ ಮಂಡಲ ಉಪನೇತೃತ್ವದ ಭಾರತ್ ಮಾತಾಗೆ ಭಾರತ್ ಮಾತಾಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭ್ರಷ್ಟಾಚಾರದ ಸರ್ಕಾರಕ್ಕೆ ಭ್ರಷ್ಟಾಚಾರದ ಸರ್ಕಾರಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಂದು ಈ ಭಾಗದಲ್ಲಿ ನಡೆಸಿದಂಥ ಒಂದು ಉದ್ಘಾಟನಾ ಸಭೆಯನ್ನು ನಡೆಸಿದಂತಹ ಮಂಗಳೂರು ಪಟ್ಟಣದ ಅಧ್ಯಕ್ಷರಿಂದ ಇವರಿಗೆ ವಂದನೆಯನ್ನು ಅದೇ ರೀತಿ ಈ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖ ಭಾಗದಲ್ಲಿ ಬಂದಂತಹ ಎಲ್ಲ ನಾಯಕರಾದಂತಹ ಇವರಿಗೆ ಕೂಡ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಮಂಗಳೂರು ಪಟ್ಟಣದ ಪ್ರಧಾನ ಕಾರ್ಯದರ್ಶಿ ಮನೋರಾಜ್ಯ ಇವರಿಗೆ ಕೂಡ ವಂದನೆ ಅರ್ಪಿಸುತ್ತಿದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರಾದ ಶ್ರೀ ರವಿಶಂಕರ್ ಇವರಿಗೆ ಕೂಡ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಜಿಲ್ಲೆಯ ಅಂಕಣಪುರ ಉಪಾಧ್ಯಕ್ಷರಾದ ಕೋಳಿಯ ಇವರಿಗೆ ಕೂಡ ವಂದನೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಹಿರಿಯರಾದಂಥ ಸಿದ್ದರಾಮಯ್ಯ ಇವರಿಗೆ ಕೂಡ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಮಂಗಳೂರು ಮಂಡಲದ ಎಲ್ಲ ಪದಾಧಿಕಾರಿಗಳಿಗೂ, ಜಿಲ್ಲೆಯ ಪದಾಧಿಕಾರಿಗಳಿಗೂ, ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಹೋದೆಯ ದಣಿಗಳು ಹಾಗೂ ಕಾರ್ಮಿಕರು, ಮೇಸ್ತ್ರಿ ವರ್ಗದವರು, ಕಾರ್ಮಿಕ ವರ್ಗದವರು ಎಲ್ಲರಿಗೂ ಕೂಡ ಪ್ರೀತಿಯ ಮೊದಲಧ್ಯಕ್ಷ ಮತ್ತೊಮ್ಮೆ ಈ ಭಾಗದಲ್ಲಿ ಉನ್ನತವಾದ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಡದಂತೆ ಸರ್ಕಾರದ ಕೂಡಲೇ ಈ ಒಂದು ಧೋರಣೆಯನ್ನು ನಿಲ್ಲಿಸಿ ಆದಷ್ಟು ಬೇಗ ಗಣಿಗಾರಿಕೆ ಆರಂಭಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಎಲ್ಲ ಬಹಳಷ್ಟು ಮಂದಿ ಕಾರ್ಮಿಕರಿಗೆ ಬಂದಿದ್ದಾರೆ, ಅವರಿಗೆ ಕೂಡ ಪ್ರಮುಖವಾಗಿ ಗಮನಿಸಿದ್ದೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರಿಗೂ, ಆರಕ್ಷಕ ಇಲಾಖೆಯ ಎಲ್ಲ ಸಿಬ್ಬಂದಿವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇದಕ್ಕೆ ಪದಾಧಿಕಾರಿಗಳು ಹಾಗೂ ವಿವಿಧ ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವಕುವೆತಬೈಲ್ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರೇರು. ಹಿರಿಯ ಮುಖಂಡರು ಟಿಜಿ ರಾಜಾರಾಮ್ ಭಟ್, ಸೀತಾರಾಮ್ ಮಂಗೇರ, ಲಲಿತ ಸುಂದರ್, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಕುಡ್ಲ ಮಂಡಲದ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಸುರೇಶ್ ಆಳ್ವ ಸಾಂತೆಗುತ್ತು, ಸುಮನಾ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು ಮೋಹನ್ ರಾಜ್ ಕೆಆರ್, ದಯಾನಂದ್ ತೊಕ್ಕೋಟು, ಕಾರ್ಯದರ್ಶಿ ರಮೇಶ್ ಬಿದ್ರೋಳಿಕೆ, ಮಂಡಳ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾಧವಿ ಉಳ್ಳಾಲ್, ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು ನಿಶಾಂತ್ ಪೂಜಾರಿ, ಮಂಡಲ ಅಧ್ಯಕ್ಷರು ಮುರಳಿ ಕೊಣಾಚೆ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಸತೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ, ಸೋಮೇಶ್ವರ ಪುರಸಭಾ ಸದಸ್ಯರು ಮನೋಜ್ ಕಟ್ಟೆಮನೆ, ಸಪ್ನಾ ಶೆಟ್ಟಿ, ಹರೀಶ್ ಕುಂಪಲ, ಪ್ರಮುಖರು ಜಯಶ್ರೀ ಕರ್ಕೇರ, ಸತೀಶ್ ಕರ್ಕೇರ, ಮನೋಜ್ ನಾಣ್ಯ,
ಹೇಮಂತ್ ಶೆಟ್ಟಿ, ಹರೀಶ್ ಅಂಬ್ಲಮೊಗರು, ಧನಲಕ್ಷ್ಮಿ ಗಟ್ಟಿ, ಜೀವನ್ ಕುಮಾರ್ ಕೆರೆಬೈಲ್ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು.